ನಾನು ಇವತ್ತು ಹೆಸರುಬೇಳೆ ಹುಸ್ಲಿ ಮಾಡ್ತೇನೆ. 3/4 ಗ್ಲಾಸು ಹೆಸರುಬೇಳೆ ನೀರಿನಲ್ಲಿ 10 ನಿಮಿಷ ನೆನೆಸಿದ್ದೇನೆ. 2 ಹಸಿಮೆಣಸು, ಕರಿಬೇವು, ಒಲೆಯಲ್ಲಿ ಎಣ್ಣೆ ಹಾಕಿದ್ದೇನೆ, ಅದಕ್ಕೆ ಸಾಸಿವೆ ಹಾಕಿದ್ದೇನೆ. ಈಗ ಸ್ವಲ್ಪ ಹಿಂಗು ಪೌಡ್ರ್ ಹಾಕ್ತೇನೆ. ಕರಿಬೇವು ಈಗ ಹೆಸರುಬೇಳೆ ಹಾಕ್ತೇನೆ. ಉಪ್ಪು ಹಾಕ್ತೇನೆ, ನೀರು ಹಾಕ್ತೇನೆ. ನೀರು ಹಾಕಿ ಮುಚ್ಚಿಡ್ತೇನೆ. ಅವಲಕ್ಕಿ ಮಾಡ್ತೇನೆ ಹೆಸರುಬೇಳೆ ಉಸ್ಲಿಗೆ. ಕೊತ್ತಂಬರಿ ಹಾಕ್ತೇನೆ, ಜೀರಿಗೆ ಹಾಕ್ತೇನೆ, ಹಸಿಮೆಣಸು ಹಾಕ್ತೇನೆ. ಇದು ಮಿಕ್ಸಿಯಲ್ಲಿ ಕಡಿದು ತರ್ತೇನೆ. ಮಿಕ್ಸಿಯಲ್ಲಿ ಇದು ಮಾಡಿದ್ದೇನೆ. ಈಗ ಉಪ್ಪು ಬೆಲ್ಲ ಹಾಕ್ತೇನೆ. ಬೆಲ್ಲ ಹಾಕ್ತೇನೆ. ತೆಂಗಿನ ತುರಿ ಹಾಕಿದ್ದೇನೆ. ಅವಲಕ್ಕಿ ಹಾಕ್ತೇನೆ. ಅವಲಕ್ಕಿ ರೆಡಿ ಆಯಿತು. ಉಸ್ಲಿ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೇನೆ.